ರೇಚಲ್ ಫಿಲ್ಮ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣಗೊಂಡ ಕಂಬಳಬೆಟ್ಟು ಭಟ್ರನ ಮಗಳ್ ತುಳು ಚಿತ್ರವು ಫೆಬ್ರವರಿ 22ರಂದು ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಯ ವಿವಿಧ ಚಿತ್ರಮಂದಿರದಲ್ಲಿ ಚಿತ್ರವು ತೆರೆ ಕಾಣಲಿದೆ. ಈ ಬಗ್ಗೆ ಮಂಜೇಶ್ವರ ಪ್ರೆಸ್ ಕ್ಲಬ್ನಲ್ಲಿ ಚಿತ್ರತಂಡ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ರೊನಾಲ್ಡ್ ಮಾರ್ಟಿನ್ ನಿರ್ಮಾಣದ ಎಲ್ಎನ್ ಪ್ರಕಾಶ್ ಗಟ್ಟಿ ಕಂಬಳ ಪದವು ನಿರ್ವಹಣೆಯಲ್ಲಿ ಶರತ್ ಎಸ್ ಪೂಜಾರಿ ಬಗ್ಗತೋಟ ನಿರ್ದೇಶನದ ಕಂಬಳಬೆಟ್ಟು ಭಟ್ರನ ಮಗಳ್ ತುಳು ಚಿತ್ರ ಬಿಡುಗಡೆಗೆ ಸಿದ್ಧತೆಯನ್ನ ನಡೆಸಿದೆ. ತುಳುನಾಡಿನ ಖ್ಯಾತ ಕಲಾವಿದರುಗಳಾದ ಅರವಿಂದ ಬೋಳಾರ್, ಭೋಜರಾಜ್ ವಾಮಂಜೂರ್, ರಮೇಶ್ ರೈ, ಪ್ರಕಾಶ್ ತೂಮಿನಾಡು, ಶಿವಪ್ರಕಾಶ್ ಪೂಜಾ ಸೇರಿದಂತೆ ಹಲವಾರು ಹೊಸ ನಟ ನಟಿಯರಿಗೆ ಅವಕಾಶವನ್ನ ಕಲ್ಪಿಸಿರುವ ಚಿತ್ರದಲ್ಲಿ ಇದೇ ಮೊದಲ ಬಾರಿಗೆ ತುಳು ಚಿತ್ರದಲ್ಲಿ ಕೇರಳದ ಕಳರಿ ಫೈಟ್ ಒಳಗೊಂಡ ಚಿತ್ರವು ಇದಾಗಿದೆ ಎಂದು ಚಿತ್ರತಂಡ ಮಾಹಿತಿ ನೀಡಿದ್ರು. ರೊನಾಲ್ಡ್ ಮಾರ್ಟಿಸ್ ಮೇಲೆ ತಯಾರು ಮಾಡ್ತಿರೋ ವಿಭಿನ್ನ ರೀತಿಯ ಸಿನಿಮನೆ ಕಂಬಳಬೆಟ್ಟು ಭಟ್ರನ ಮಗಲ್. ಯುವ ನಿರ್ದೇಶಕಿ ಶರತ್ ಎಸ್ ಪೂಜಾರಿ ಬಗ್ಗತೋಟ ಮೇರೆ ಈ ಸಿನಿಮಾ ನಿರ್ದೇಶನ ಮಾಡಿದ್ರು. ಈ ಸಿನಿಮಾ ಮಹಿಳಾ ಪ್ರಧಾನವಾಗಿ ಒಂದು ಸಿನಿಮಾ ಆಗಿರ್ದವರ ಈ ಸಿನಿಮಾಡು ನಾಯಕಿಯಾದ ಐಶ್ವರ್ಯ ಆಚಾರ್ಯ ಪಟ್ಟಿನ ಒಂದು ಹೊಸ ಪ್ರತಿಭೆಯನ್ನು ತುಳು ಸಿನಿಮಾ ರಂಗಕ್ಕೆ ಇಲ್ಲ ಪರಿಚಯ ಮಾಡ್ತದಲ್ಲ. ನೆಟ್ಟು ಈ ಸಿನಿಮಾಡು ತುಳು ಸಿನಿಮಾ ರಂಗದ ದಿಗ್ಗಜ ಕಲಾವಿದರಾಗಿನ ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರ್, ಸತೀಶ್ ಪಂದಲೆ, ಪ್ರಕಾಶ್ ತುಮಿನಾಡು ಮುಕ್ಕಳು ಒಟ್ಟುಗು ರಂಗಭೂಮಿನ ಮಲ್ಲ ಬೆಂಡಿ ಬೆಂತಿನಂತಿನ ಶಿವಪ್ರಕಾಶ್ ಪೂಂಜ ಹರೇಕಲ ಚಿದಾನಂದ ಅದ್ಯಪಾಡಿ ಯಾನ ರಮೇಶ್ ರೈ ಕುಕ್ಕೋಳಿ. ಸುದ್ದಿಗೋಷ್ಠಿಯಲ್ಲಿ ರೊನಾಲ್ಡ್ ಮಾರ್ಟಿನ್, ಶರತ್ ಎಸ್, ಲಯನ್, ಪ್ರಕಾಶ್ ಗಟ್ಟಿ, ರಮೇಶ್ ರೈ ಕುಕ್ಕುವಳ್ಳಿ, ಶಂಕರ್ ಭಟ್ ಪುದುಕೋಳಿ, ಯೋಗೇಶ್ ಕುಪ್ಪೂಸ್, ವಾಲ್ಟನ್, ಬಾಲಕೃಷ್ಣ ಶೆಟ್ಟಿ ಉಪಸ್ಥಿತರಿದ್ದರು.